ಬಿಸಿ ರೋಡು ಪೊಳಲಿ ರಸ್ತೆ ಮಧ್ಯೆ ಮೊಡಂಕಾಪು ರೈಲ್ವೆ ಮೇಲ್ಸೇತುವೆಯ ಅಡಿಭಾಗದಲ್ಲಿ ಬೃಹತ್ ಗಾತ್ರದ ಲಾರಿಯೊಂದು ಸಿಲುಕಿಕೊಂಡ ಘಟನೆ ಶನಿವಾರ ಸಂಜೆ ವೇಳೆ ನಡೆದಿದೆ. ಬೆಂಗಳೂರು ಕಡೆಯಿಂದ ಮಂಗಳೂರು ಕಡೆಗೆ ಕೆಮಿಕಲ್ ತುಂಬಿದ ಬ್ಯಾರೆಲ್ಗಳನ್ನು ಸಾಗಾಟ ಮಾಡುತ್ತಿದ್ದ ಸಮಯದಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ನಲ್ಲಿ ಮುಂದೆ ಸಾಗಲು ಸಾಧ್ಯವಾಗದೆ ಬಾಕಿಯಾಗಿದೆ. ಘನಗಾತ್ರದ ವಾಹನಗಳು ಸಾಗಾಟ ಮಾಡಬಾರದು ಎಂಬ ದೃಷ್ಟಿಯಿಂದ ರೈಲು ಮಾರ್ಗದ ಅಡಿಭಾಗದಲ್ಲಿ ಕಬ್ಬಿಣದ ರಾಡ್ ಒಂದನ್ನು ಅಳವಡಿಸಿ ಸೂಚನೆ ಕೂಡ ನೀಡಲಾಗಿದೆ. ಆದರೆ ಲಾರಿ ಚಾಲಕ ಈ ಬಗ್ಗೆ ಅರಿವಿಲ್ಲದೆ ಒಳ ರಸ್ತೆಯಲ್ಲಿ ಬಂದು ಸಿಲುಕಿಕೊಂಡಿದ್ದ. ಗೂಗಲ್ ಮ್ಯಾಪ್ ಮೂಲಕ ಮಂಗಳೂರು ಕಡೆಗೆ ಹೊರಟಿದ್ದ ಈತ ಪೊಳಲಿ ರಸ್ತೆ ಮೂಲಕ ಸಂಚಾರಕ್ಕೆ ಮುಂದಾಗಿದ್ದ. ಆದರೆ ಕೈಕಂಬ ಕಳೆದು ಮೊಡಂಕಾಪು ತಲುಪಿದಾಗ ರೈಲು ಮಾರ್ಗದ ಅಡಿಭಾಗದಲ್ಲಿ ಲಾರಿ ಮುಂದೆ ಸಾಗಲು ಸಾಧ್ಯವಾಗದೆ ಸಿಲುಕಿಕೊಂಡಿದೆ. ಘಟನೆಯಿಂದ ಸಂಚಾರಕ್ಕೆ ಸ್ವಲ್ಪ ಸಮಯ ತೊಂದರೆ ಉಂಟಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಟ್ರಾಫಿಕ್ ಎಎಸ್ಐ ಸುರೇಶ್ ಪಡಾರ್ ಸಂಚಾರಕ್ಕೆ ತೊಂದರೆಯಾಗಬಾರದೆಂಬ ನಿಟ್ಟಿನಲ್ಲಿ ಕ್ರೇನ್ ತರಿಸಿ ಲಾರಿಯನ್ನ ಬದಿಗೆ ತರಿಸಿದ್ರು.